ಬಾಸ್ ಹುಟ್ಟುಹಬ್ಬದ ಪ್ರಯುಕ್ತ ಫೆಬ್ರವರಿ 18ರಂದು ಮೆಜೆಸ್ಟಿಕ್ ಚಿತ್ರ ರಿಲೀಸ್ ಆಯಿತು. ಡಿ ಬಾಸ್ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ನಟಿಸಿರುವ ಈ ಚಿತ್ರ ಡಿಜಿಟಲ್ ರೂಪದಲ್ಲಿ ಬದಲಾಗಿ ತೆರೆಕಂಡಿತ್ತು. ಈಗಾಗಲೇ ರಾಜಧಾನಿಯ ಪ್ರಸನ್ನ ಚಿತ್ರಮಂದಿರ ಸೇರಿದಂತೆ ರಾಜ್ಯದಾದ್ಯಂತ ಡಬಲ್ ಡಿಜಿಟ್ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣ್ತಿದೆ. ರಾಜ್ಯದ ಮಹಾನಗರ ಸೇರಿದಂತೆ ಒಂದಿಷ್ಟು ತಾಲೂಕು ಸೆಂಟರ್ಗಳಲ್ಲೂ ಡಿ ಬಾಸ್ ಅಬ್ಬರಿಸಿದ್ದಾರೆ. ಆದರೆ ಭಾರಿ ನಿರೀಕ್ಷೆಯಲ್ಲಿದ್ದ ತುಳುನಾಡ ಜನತೆಗೆ ಡಿ ಬಾಸ್ ನಿರಾಸೆ ಮೂಡಿಸಿದ್ದಾರೆ. ಹೌದು, ಮೆಜೆಸ್ಟಿಕ್ ರಿಲೀಸ್ ಆಗುತ್ತೆ ಎಂದಾಗ ತುಳುನಾಡಿನ ಜನತೆ ಸಂತೋಷಪಟ್ಟಿದ್ರು. ನಮ್ಮೂರಿನ ಚಿತ್ರಮಂದಿರಕ್ಕೆ ಡಿ ಬಾಸ್ ಬರ್ತಿದ್ದಾರೆ ಎಂದು ಸಂಭ್ರಮಿಸಿದ್ರು. ಆದರೆ ಥಿಯೇಟರ್ ಲಿಸ್ಟ್ ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದೇ ಒಂದು ಚಿತ್ರಮಂದಿರ ಹಾಗೆ ಮಲ್ಟಿ ಸ್ಕ್ರೀನ್ನ ಹೆಸರು ಇರಲೇ ಇಲ್ಲ. ಕೊನೆಗೆ ಇಲ್ಲೆಲ್ಲೂ ತೆರೆ ಕಾಣಲೇ ಇಲ್ಲ. ಮಂಗಳೂರಿನ 3 ಮಲ್ಟಿಪ್ಲೆಕ್ಸ್ನಲ್ಲಾದರೂ ಪ್ರದರ್ಶನ ಕಾಣಬಹುದು ಅಂದುಕೊಂಡಿದ್ದ ಪ್ರೇಕ್ಷಕರಿಗೆ ಚಿತ್ರತಂಡ ನಿರಾಸೆ ಮೂಡಿಸಿದೆ. ಇನ್ನು ಉಡುಪಿ ಜಿಲ್ಲೆಯನ್ನು ಗಮನಿಸುವಾಗ ಇಲ್ಲಿನ ಡಯಾನ ಚಿತ್ರಮಂದಿರದಲ್ಲಷ್ಟೇ ಸಿನಿಮಾ ಪ್ರದರ್ಶನ ಕಾಣ್ತಿದೆ. ಮಣಿಪಾಲ ಕುಂದಾಪುರದ ಮಲ್ಟಿಪ್ಲೆಕ್ಸ್ ಆಗಲಿ, ಕಾರ್ಕಳ ಬೈಂದೂರು ಕುಂದಾಪುರದ ಸಿಂಗಲ್ ಸ್ಕ್ರೀನ್ನಲ್ಲಾಗಲಿ ಮೆಜೆಸ್ಟಿಕ್ ತೆರೆ ಕಂಡಿಲ್ಲ. ಉಡುಪಿ ಜಿಲ್ಲೆಯನ್ನು ಗಮನಿಸುವಾಗ ಜಿಲ್ಲೆಯ ಒಂದು ಚಿತ್ರಮಂದಿರದಲ್ಲಾದರೂ ಮೆಜೆಸ್ಟಿಕ್ ಅನ್ನು ಪ್ರದರ್ಶಿಸಲಾಗಿದೆ. ಆದರೆ ದಕ್ಷಿಣ ಕನ್ನಡದ ಯಾವ ಸೆಂಟರ್ನಲ್ಲೂ ಮೆಜೆಸ್ಟಿಕ್ ರಿಲೀಸ್ ಆಗಿಲ್ಲ. ಏಕೆ? ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಮೂಡಬಿದ್ರೆ, ಸುರತ್ಕಲ್ನಲ್ಲಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇರೋದು. ಇದನ್ನು ಬಿಟ್ಟಾಕಿ ಮಂಗಳೂರಿನಲ್ಲಾದರೂ ಪ್ರದರ್ಶಿಸಬಹುದಿತ್ತಲ್ವಾ? ಸಿಂಗಲ್ ಸ್ಕ್ರೀನ್ನಲ್ಲಂತೂ ಬೇಡ, ಕಡೆ ಪಕ್ಷ ಮಲ್ಟಿ ಸ್ಕ್ರೀನ್ನಲ್ಲಾದರೂ ಒಂದು ಶೋ ಸಿನಿಮಾವನ್ನು ಹಾಕ್ಬೋದಿತ್ತಲ್ವಾ? ಏಕೆ ಹಾಕಿಲ್ಲ ಎಂದು ಒಂದಿಷ್ಟು ಡಿ ಬಾಸ್ ಅಭಿಮಾನಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿರುವ ನಟ ಅಂದರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ತುಳುನಾಡಲ್ಲಿ ಡಿ ಬಾಸ್ಗೆ ಅತಿ ಹೆಚ್ಚು ಅಭಿಮಾನಿ ಬಳಗವಿದೆ. ಹೀಗಿರುವಾಗ ಇಲ್ಲಿನ ಪ್ರೇಕ್ಷಕರನ್ನು ಕಡೆಗಣಿಸಿದ್ದು ಎಷ್ಟು ಮಟ್ಟಿಗೆ ಸರಿ? ಕಳೆದ ಬಾರಿ ರಾಬರ್ಟ್ ತೆರೆ ಕಂಡಾಗಲೂ ತುಳುನಾಡಿನ ಯಾವುದೇ ಸಿಂಗಲ್ ಸ್ಕ್ರೀನ್ನಲ್ಲಿ ಪ್ರದರ್ಶನ ಕಂಡಿರಲಿಲ್ಲ. ಇದೀಗ ಅಪ್ಡೇಟ್ ವರ್ಷನ್ನ ಎಂದು ಡಿ ಬಾಸ್ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.